ಮಂಗಳೂರಿನ ಎಸ್ಸಿಎಸ್ ಸಮೂಹ ಸಂಸ್ಥೆಗಳ ಅಂಗವಾದ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ವತಿಯಿಂದ ಆರೋಗ್ಯವಂತ ಮಗು ಎನ್ನುವ ಸ್ಪರ್ಧೆಯನ್ನು ನಗರದ ಎಸ್ಸಿಎಸ್ ಪ್ರಿಸ್ಕೂಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಮಂಗಳೂರಿನ ಎಸ್ಸಿಎಸ್ ಸಮೂಹ ಸಂಸ್ಥೆಗಳ ಅಂಗವಾದ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಎಸ್ಸಿಎಸ್ ಪ್ರಿಸ್ಕೂಲ್ನ ವತಿಯಿಂದ ಆರೋಗ್ಯವಂತ ಮಗು ಎನ್ನುವ ಸ್ಪರ್ಧೆಯನ್ನು ಶಾಲಾ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಇನ್ನು ಆಯುಷ್ ಇಲಾಖೆ ಎನ್ಸಿಐಎಸ್ಎಂನಿಂದ ನಿರ್ದೇಶಿಸಲಾದ ಆಜಾದಿ ಕಾ ಅಮೃತ್ ಮಹೋತ್ಸವ ಎಂಬ ಯೋಜನೆಯ ಸಲುವಾಗಿ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಕೌಮಾರ ವೃತ್ತಿಯ ವಿಭಾಗ, ಎನ್ಎಸ್ಎಸ್ ಘಟಕ ಹಾಗೂ ಎಸ್ಸಿಎಸ್ ಪ್ರಿಸ್ಕೂಲ್ನ ಸಹಭಾಗಿತ್ವದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ಎಸ್ಸಿಎಸ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಡಾ ರಚಿನಿ ಸೊರಕಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. Which has been initiated by the Government of India, Ministry of Ayush. So this program is called Azadi Ka Amrit Mahotsav. So this is a program initiated by the central government to bring awareness about Ayurveda to the general public and particularly to the schools. I think we have a target of around 100 schools. Yeah, they're starting today. So we have been given a target of 100 schools to promote Ayurveda. So I wish all of you get some knowledge about Ayurveda from ತದಬಳಿಕ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲ ಡಾ ರವಿರಾವ್ ಎಸ್ ಅವರು ಮಾತನಾಡಿ, ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಆಯುರ್ವೇದದ ಪ್ರಯೋಜನಗಳನ್ನು ಮಕ್ಕಳ ಪೋಷಕರಿಗೆ ಸಂಕ್ಷಿಪ್ತವಾಗಿ ತಿಳಿಸಿದರು. Professor Gurraj actually, and really he has given us, even though we are also parents actually, we beat our kids when they don't do what we say as well. Most of the times we want our kids to be like us. Is it possible? Or we want our kids to be what we want as a child, but they are not. Just allow them to the bloom as each and every flower is different. Hibiscus is different, rose is different, lotus is different. All flowers are beautiful. No flower is the flower. Why? Because of the flowers are beautiful, the honeybees get attracted to them, or we get attracted to them. So just like all of the different flowers are in its own way, they are beautiful. ಈ ಸಂದರ್ಭ ಎಸ್ಸಿಎಸ್ ಸಮೂಹ ಸಂಸ್ಥೆಗಳ ಆಡಳಿತಾಧಿಕಾರಿ ಯುಕೆ ಖಾಲಿದ್, ಎಸ್ಸಿಎಸ್ ಪ್ರಿಸ್ಕೂಲ್ನ ಪ್ರಾಂಶುಪಾಲೆ ವಿನಯಾ ಡಿಸೋಜಾ, ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಡಾ ಜೆಸಿಂತಾ ಮೀನಾ ಡಿಸೋಜಾ ಸೇರಿದಂತೆ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಇನ್ನು ಸ್ಪರ್ಧೆಯ ತೀರ್ಪುಗಾರರಾಗಿ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕರಾದ ಡಾ ಪ್ರಸನ್ನ ಕೇಶವ ಬಿ ಹಾಗೂ ಡಾ ಶುಭಶ್ರೀ ಬಿ ಅವರು ಸಹಕರಿಸಿದರು. ಕೌಮಾರ ವೃತ್ತಿಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾ ಅಲ್ಮಾಸ್ ತರುನ್ನಂ, ಎನ್ಎಸ್ಎಸ್ ಘಟಕದ ಸಹ ಯೋಜನಾಧಿಕಾರಿ ಡಾ ಶ್ರುತಿ ಎನ್ ಭಟ್, ಇಂಟರ್ನಿಗಳಾದ ರಕ್ಷಾ ಯು ಹಾಗೂ ಕೃಷ್ಣ ಸಿ ನಾಯರ್ ಮುಂತಾದವರು ಉಪಸ್ಥಿತರಿದ್ದರು. ಎಸ್ಸಿಎಸ್ ಪ್ರಿಸ್ಕೂಲ್ನ ಸಿಬ್ಬಂದಿ ವೆನಿಟಾ ಆಳ್ವಾ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಎನ್ಎಸ್ಎಸ್ ಘಟಕದ ಯೋಜನಾಧಿಕಾರಿ ಡಾ ಅಜಿತ್ ಕಾಮತ್ ಅವರು ವಂದಿಸಿದರು. 3 ರಿಂದ 6 ವರ್ಷದ ಮಕ್ಕಳಿಗಾಗಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಸುಮಾರು 40 ಮಕ್ಕಳು ಭಾಗವಹಿಸಿದ್ರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.